ಕಂಡಂತಹ ದೃಶ್ಯ ಹುಟ್ಟುಂಟರೆನ್ನುವಂತಹ ದಾನವನಿಗೆ ನನಗೆ ಹೊಡೆಯುತ್ತಾ ಇತ್ತು, ಹಿಂಸೆಯನ್ನು ನೀಡುತ್ತಾ ಇತ್ತು. ಆದರೆ ನನಗೆ ಅದರ ಅರಿವೇ ಇತ್ತು. ಅವರು ಹೊಡೆದಿದ್ದಾರೆ ಅನ್ನೋದೇ ನನ್ನ ಅರಿವಿಗೆ ಬರಲಿಲ್ಲ. ಕಾರಣ ಏನು? ದೇಹದ ಮೇಲೆ ವ್ಯಾಮೋಹವನ್ನಿಟ್ಟು ಬಿಡದವರಿಗೆ ಮಾತ್ರ ಜೀವನದಲ್ಲಿ ಸುಖ ಕಷ್ಟಗಳನ್ನು ಅನುಭವಿಸುವಂತ ಆಸೆ ಆಗ್ತದಿಲ್ಲ. ದೇಹದ ಮೇಲೆ ಆಶೆಯೇ ಇಲ್ಲ ಎಂಬಾದನಿಗೆ ನೋವೇನು ಇಲ್ಲವೇನು. ನನ್ನ ದೇಹದ ಮೇಲೆ ನಾನು ಯಾವ ವ್ಯಾಮೋಹವನ್ನು ಇಟ್ಟುಕೊಳ್ಳಿಲ್ಲ. ಯಾಕೆ ಇಲ್ಲ? ಅಸ್ಥಿರವಾದಂತಹ ಈ ದೇಹ ಇದು ಯಾವತ್ತೂ ಸ್ಥಿರವಲ್ಲ. ಒಂದು ದಿನ ಹುಟ್ಟುವುದಕ್ಕೆ, ಒಂದು ದಿನ ಬದುಕುವುದಕ್ಕೆ, ಬರದೊಂದು ದಿನ ಸಾಯುವುದಕ್ಕೆ. ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಬ್ಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು. ಇರುವುದೇ ಮೊದಲು ಒಯ್ಯುವ, ಸಾಯುವಾಗ ಒಯ್ಯುವುದಿಲ್ಲ. ಆದರೂ ಈ ದೇಹದ ಮೇಲೆ ವ್ಯಾಮೋಹವನ್ನಿಟ್ಟುಕೊಂಡು ಸ್ವಾರ್ಥ ಪರಂಪರೆಯಿಂದ ಪಟ್ಟ ಮನುಷ್ಯರು ಬದುಕುತ್ತಾರೆ ಎಂಬಾಗ ಆಶ್ಚರ್ಯವೇ ಆಗ್ತಾ ಇದೆ. ಬೇಕು ದೇಹವನ್ನು ಪೋಷಿಸುವುದಕ್ಕಾಗಿ ನಮ್ಮಲ್ಲಿ ಹಿಂಸೆಯನ್ನು ಮಾಡಬಹುದೇ? ಮಾಡಬಾರದು. ಆದ್ದರಿಂದಲೇ ಶಾಶ್ವತವಾಗಿ ಸಿಗುವಂತಹ ಪದವಿ ಯಾವುದು? ದೇವರ ದರ್ಶನ, ಭಗವಂತ ಸಾಕ್ಷಾತ್ಕಾರ. ಇದು ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಯಾವುದೂ ಶಾಶ್ವತವಲ್ಲ ಅನ್ನುವ ಕಾರಣಕ್ಕಾಗಿಯೇ ನಾನೇ ಹೊತ್ತಿನಲ್ಲಿ ಈ ಕ್ಷೇತ್ರದಲ್ಲಿ ಶಾಂಭವಿಯನ್ನು ಕಾಣುವುದಕ್ಕಾಗಿ ನಿರಂತರವೂ ನಾನು ತಪಶ್ಚರ್ಯೆಯಲ್ಲಿ ತೊಡಗಿದ್ದೇನೆ. ಒಂದು ವಿಶೇಷ ಈ ಕ್ಷೇತ್ರವನ್ನೇ ನೀವು ಜಗತ್ತಿಗೆ ಜ್ಞಾನಕ್ಕೆ ಕಾರಣ ಏನು? ಪ್ರಪಂಚದಲ್ಲಿ ಸ್ವಾರ್ಥವನ್ನು ಒಂದು ವ್ಯಕ್ತಿಗೆ ಅಟ್ಟಿಕೊಂಡಂತಹ ಎಲ್ಲರೂ ಸ್ವಾರ್ಥಗಳೇ. ಯಾರು ನಾನು ನಿಸ್ವಾರ್ಥಿ ಅಂತ ಹೇಳ್ತಾರೋ ಆ ನಿಸ್ವಾರ್ಥ ಅನ್ನುವುದೇ ಒಂದು ರೀತಿಯ ಸ್ವಾರ್ಥ. ಆದ್ದರಿಂದ ಸ್ವಾರ್ಥ ಪರಂಪರೆಯನ್ನು ಕೂಡಿಕೊಂಡವರೇ ಎಲ್ಲರೂ ಆಗಿದ್ದಾರೆ. ಹಾಗಿದ್ದರೆ ನಾನು ಈ ಕ್ಷೇತ್ರದಲ್ಲಿ ಯಾಕಿದ್ದೇನೆ? ಈ ಕ್ಷೇತ್ರದ ಪರಿಸರವನ್ನು ನೋಡಿದೆಯಾ? ಅಲ್ಲಲ್ಲಿ ಗಿಡಮರಗಳಲ್ಲಿ ಹರಡಿದಂತಹ ಹೂವುಗಳು, ಹಲವಾರದಿಂದ ಬಾಗಿ ನಿಂತಹ ವೃಕ್ಷಗಳು, ಹಾವಿನ ಎಳೆಯಲ್ಲಿ ಮುಂಗುಸಿಯನ್ನು ಹಾವಾಗಿ ಪಡಿಸಿರುವ ದೃಶ್ಯವನ್ನು ನೀನು ಕಂಡಿರುವ ಆನೆಯ ಸಂದಿಲಿನಲ್ಲಿ ಸಿಂಹದ ಆಟ ಆಡುವ ದೃಶ್ಯವನ್ನು ನೀನು ಕಂಡಿರುವ ದನದ ಕೆಚ್ಚಲಿನಿಂದ ಹುಲಿಮರಿ ಹಾಲನ್ನು ಈಟುವ ದೃಶ್ಯವನ್ನು ನೋಡಿರುವ. ಹಾಗಿದ್ರೆ ವೈರತ್ವ ಅನ್ನುವುದೇ ಈ ಕ್ಷೇತ್ರದಲ್ಲಿ ಇಲ್ಲದೆ ಇರುವುದಕ್ಕೆ ಕಾರಣ ಏನು? ಇಲ್ಲಿರುವಂತಹ ವ್ಯಕ್ತಿಗಳಿಂದವಾಗಿಯೇ ಪರಸ್ಪರ ವೈರತ್ವ ಅನ್ನುವುದು ನಾಶವಾಗಿ ಹೋಗಿದೆ. ಕ್ರೂರವಾದಂತಹ ವ್ಯಕ್ತಿಗಳಿವೆ.